80 ವರ್ಷದ ಅಕ್ಕಣಿಯವರು ಬ್ರಹ್ಮಾವರ ಹೆಬ್ರಿ ರಾಜ್ಯ ಹೆದ್ದಾರಿ ಕೊಳಂಬೆ ಬಳಿ ರಸ್ತೆ ಬದಿಯಲ್ಲಿ ಮಳೆ ಬಿಸಿಲು ಎಂದು ಪರಿಗಣಿಸದೆ ಪ್ರತಿದಿನ ಉತ್ಸಾಹದಿಂದ ಮೀನು ಮಾರಾಟ ಮಾಡಿ ಸ್ವಾವಲಂಬಿ ಬದುಕಿಗೆ ಮಾದರಿಯಾಗಿದ್ದಾರೆ. 60 ವರ್ಷದಿಂದ ಕೆಲವು ಸಂತೆ ಮಾರುಕಟ್ಟೆಗೆ ಹೋಗಿ ಮೀನು ಮಾರಾಟ ಮಾಡುತ್ತಿದ್ದವರು ಇದೀಗ ದೂರಗಳಿಗೆ ಹೋಗುವುದನ್ನು ಬಿಟ್ಟು ಕಳೆದ 3 ವರ್ಷದಿಂದ ಬ್ರಹ್ಮಾವರ ಕೊಳಂಬೆಯ ರಸ್ತೆ ಬದಿಯಲ್ಲಿ ಮೀನು ಮಾರಾಟ ಮಾಡುತ್ತಿದ್ದರು. ಬ್ರಹ್ಮಾವರ ಪೊಲೀಸ್ ಠಾಣೆಯಲ್ಲಿದ್ದ ಪೊಲೀಸ್ ಸಮಾಜ ಸೇವಕ ರಕ್ತದಾನಿ ಕೋಟದ ಪ್ರಶಾಂತ್ ಅವರು 2 ವರ್ಷದ ಹಿಂದೆ ಅಕ್ಕಣಿಯವರ ಸಂಕಷ್ಟವನ್ನು ಕಂಡು ನೆರಳು ಮತ್ತು ಮಳೆಗೆ ತಾತ್ಕಾಲಿಕ ಚಪ್ಪರವೊಂದನ್ನು ಮಾಡಿಕೊಟ್ಟು ಮಾದರಿ ಕಾರ್ಯ ಮಾಡಿದ್ರು. 4 ದಿನದ ಹಿಂದೆ ಬೀಸಿದ ಭಾರೀ ಗಾಳಿ ಮಳೆಗೆ ಚಪ್ಪರ ಬಿದ್ದ ಕಾರಣ ಅಕ್ಕಣಿ ಅಜ್ಜಿ ಕೆಲವು ದಿನದಿಂದ ಮತ್ತೆ ಬಿಸಿಲು ಮಳೆಗೆ ಕೊಡೆಯನ್ನ ಇರಿಸಿಕೊಂಡು ವ್ಯಾಪಾರ ಮಾಡುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್ V4 ನ್ಯೂಸ್ ಬ್ರಹ್ಮಾವರ. Our vibrant workspace at Ajanta energizes the team, boosting efficiency and productivity. Well-designed modern conference space for important presentations with top-notch amenities, fueling our growth. We are ready to expand to Ashoka Business Center as our next upgrade. Invest in workspaces managed by Vertex. Invest smart. Invest in Mangaluru.